ಹಲೋ ನಮಸ್ಕಾರ ವೀಕ್ಷಕರೇ, ಮದುವೆ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಯನ. ಮದುವೆ ಸೀಸನ್, ಪ್ರತಿ ಮನೆಯಲ್ಲೂ ಮದುವೆ ಅಂಡ್ ಮದುವೆ ಜೊತೆಗೆ ಏನೋ ಹೊಸತನ ಇರಬೇಕು, ಹೊಸದಾಗಿರ್ಬೇಕು. ಅದರಲ್ಲೂ ಸೌಂದರ್ಯವನ್ನ ಹೆಚ್ಚಿಸೋದಕ್ಕೆ ಏನೇನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ರೇನೆ ಒಂಥರ ತೃಪ್ತಿ. ಆದ್ರೂ ಎಲ್ಲೋ ಏನೋ ಒಂಥರ ಕೊರತೆ, ಆತರ ಅಲ್ವಾ ಮದುವೆ ಸೀಸನ್ ಅಂತಂದ್ರೆ. ಅಂಡ್ ಈ ಮದುವೆಗಳಲ್ಲಿ ಎಲ್ಲಾ ರೀತಿಯ ಸೌಂದರ್ಯದ ಬಗ್ಗೆನೂ ಕಾಳಜಿ ವಹಿಸಬೇಕಾಗತ್ತೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಬಹಳಷ್ಟಿದೆ. ಅಂಡ್ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಈ ಉಗುರಿನ ಸೌಂದರ್ಯದ ಬಗ್ಗೆ. ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ ಈ ಉಗುರು ಕೂಡ ಹುಡುಗ ಮತ್ತೆ ಹುಡುಗಿಗೆ. ಯಾಕಂದ್ರೆ ಈ ಕೈಯಿಂದ ನಾವು ಏನಾದ್ರೂ ಒಂದು ಮಾಡುವಂತ ಸಂದರ್ಭದಲ್ಲಿ ಏನೇ ಕೆಲಸ ಮಾಡಿದ್ರು ಫಸ್ಟ್ ನಮ್ಮ ಒಂದು ನೇಲ್ಸ್ ನ ನೋಡ್ತಾ ಇರ್ತಾರೆ, ಅದು ಹೇಗಿದೆ ಅಂತ. ಅದು ಕೂಡ ಆಕರ್ಷಣೀಯವಾಗಿ ಅಷ್ಟೇ ಅಟ್ರಾಕ್ಟಿವ್ ಆಗಿ ಕಾಣಿಸೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದ್ರೆ ಖಂಡಿತ ಸಾಧ್ಯತೆ ಇದೆ. ಇವತ್ತಿನ ನಮ್ಮ ವಿಶೇಷ ಸಂಚಿಕೆಯಲ್ಲಿ ನಮ್ ಜೊತೆ ಇದ್ದಾರೆ ಮೈಥಿಲಿ ಅನಂತ ಪ್ರಭು ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೈಥಿಲಿ ಅವರೇ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಅಂಡ್ ಈ ಕಾಸ್ಮೆಟಾಲಜಿಸ್ಟ್ ಅಂಡ್ ಆಸ್ ವೆಲ್ ಆಸ್ ನೇಲ್ ಟೆಕ್ ಇದೆರಡರಲ್ಲೂ ಕೂಡ ನೀವು ಬಹಳಷ್ಟು ವಿಶೇಷವಾದ ಪರಿಣಿತಿ ಪಡೆದಿದ್ದೀರಾ. ಅಂಡ್ ಮಂಗಳೂರಿನ ಎಲ್ರಿಗೂ ಈಗ ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು ನಿಮ್ಮ ಒಂದು ಸ್ಟುಡಿಯೋ ಏನಿದೆ ಅದು. ಅದರಲ್ಲಿ ಹೋದ್ರೆ ಎಲ್ಲಾ ರೀತಿಯ ನೇಲ್ಗೆ ಬೇಕಾದಂತ ಟ್ರೀಟ್ಮೆಂಟ್ಗಳು ಅಂಡ್ ಬ್ಯೂಟಿ ಕಾನ್ಸೆಪ್ಟ್ ಏನೇನೆಲ್ಲ ಇದೆ ಅದೆಲ್ಲ ಸಿಗ್ತದೆ ಅಂತ ಗೊತ್ತಿದೆ. ಅಂಡ್ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಹೆಚ್ಚಿಗೆ ನಿಮ್ಮ ಹತ್ರ ತುಂಬಾನೇ ಕ್ವೆಶನ್ಸ್ ಕೇಳಬೇಕು ಅಂತ ಕೂಡ ಅನ್ನಿಸ್ತಾ ಇದೆ. ಅಂಡ್ ಈ ಒಂದು ನೇಲ್ ಬಗೆಗೆ ವಿಶೇಷವಾಗಿ ನಿಮ್ಗೆ ಆಸಕ್ತಿ ಮಾಡೋದಕ್ಕೆ ಕಾರಣ ಏನಿರ್ಬೋದು ಅಂಡ್ ಯಾವ ಏಜ್ ಅಲ್ಲಿ ಇದ್ದಾಗ ಈ ತರ ಯೋಚನೆ ಬಂತು? ವೆನ್ ಐ ವಾಸ್ 16, ನಾನು 16 ಏಜಲ್ಲಿ ವೆನ್ ಐ ವೆಂಟ್ ಟು ದಿ US ಜಸ್ಟ್ ಆನ್ ಅ ವೆಕೇಶನ್, ನಾನು ವೆಕೇಶನಿಗೆ ಹೋಗಿದ್ದೆ. ಆಗ ಅಲ್ಲಿ ಎಲ್ಲರ ಕೈಯಲ್ಲಿ ನೇಲ್ಸ್ ಚಂದ, ಅಂದರೆ ಒಂದೇ ಲೆಕ್ಕ ಲೆಂಗ್ತಲ್ಲಿ ನೀಟಾಗಿ ಎಲ್ಲ ನೋಡುವಾಗ ನನಗೆ ಇದು ಹೇಗೆ ಅಪ್ಪ ಅಂತ. ಸೊ ವೆನ್ ಐ ವೆಂಟ್ ದೇರ್ ಐ saw this nail studio and it was a new experience for me. ಅಲ್ಲಿ ನೋಡುವಾಗ ಅದೊಂಥರ ಬೇರೆನೇ ಕಾನ್ಸೆಪ್ಟ್, ಲೈಕ್ ಇಟ್ಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ದೇ ಡೂ ಇಟ್ ಇನ್ ಅ ಡಿಫ್ರೆಂಟ್ ವೇ, ಆರ್ಟಿಫಿಷಿಯಲಿ ಡನ್ ಬಟ್ ಲುಕ್ಸ್ ನ್ಯಾಚುರಲ್. ಸೊ ಅದು ನೋಡುವಾಗ ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಆ್ಯಂಡ್ ಐ ಥಾಟ್ ವೈ ನಾಟ್ ಬ್ರಿಂಗ್ ಇಟ್ ಟು ಇಂಡಿಯಾ, ಅಂದರೆ ಟು ಅಟ್ ಲೀಸ್ಟ್ ಟು ಮ್ಯಾಂಗ್ಲೋರ್. ಐ ನೋ ದೇರ್ ಆರ್ ಪ್ಲೇಸಸ್ ಇನ್ ಇಂಡಿಯಾ ಬಟ್ ಐ ವಾಂಟೆಡ್ ಇಟ್ ಇನ್ ಮೈ ಸಿಟಿ ಇನ್ ಮ್ಯಾಂಗ್ಲೋರ್. ಸೊ ಸಿನ್ಸ್ ಪೀಪಲ್ ಡೋಂಟ್ ಡೂ ದಿಸ್ ಇನ್ ಮ್ಯಾಂಗ್ಲೋರ್ ಅ ಲಾಟ್, ನನಗೆ ನನ್ನದೇ ಒಂದು ಬ್ಯೂಟಿ ಇದಿರಬೇಕಂತ ಇತ್ತು. ಸೊ that's how this idea came to my mind, and then I thought I should do cosmetology and nail tech. Now cosmetology is mostly to deal with hair, makeup and nails. So nail tech andre nails idu full adu ella kalisತಾರೆ. So I did cosmetology, hair, makeup and nails, but then I wanted to do just nails. ಅದೆಲ್ಲ ಕಲ್ತು I just wanted to do nails because there's nobody here to do nails. Hair, makeup, adella parlors, salons, they have it here, but then I wanted nails to come in here. ಈ ಒಂದು ಕಾರಣದಿಂದ ಇಲ್ಲಿ ಬಂದು ಮಂಗಳೂರಲ್ಲಿ ಸ್ಟುಡಿಯೋವನ್ನ ಶುರು ಮಾಡಿದ್ವಿ. ಅಂಡ್ ನಿಮ್ಮನ್ನ ಕೇಳಲೇಬೇಕು ಈ ಒಂದು ಕ್ವೆಶನ್, ಅದೇನಪ್ಪಾ ಅಂತ ಹೇಳಿದ್ರೆ ಈ ಒಂದು ಬ್ಯೂಟಿ ವಿಷಯದಲ್ಲಿ ನೇಲ್ಸ್ ನ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಿಮ್ಗೆ ಅನ್ಸುತ್ತೆ ಆಸ್ ಎ ನೈಲ್ ಟೆಕ್ ಆಗಿ? It is very important to keep your nails presentable. ನೀವು ಎಲ್ಲಿ ಹೋಗಿದ್ರೆ ಸಹ ನೀವು ಮಾತಾಡುವಾಗ, ಈಗ ನಾನು ಮಾತಾಡುವಾಗ ಹೀಗೆಲ್ಲ ಮಾಡ್ತೀನಿ, ಸೊ ಪೀಪಲ್ ಸಿ ಯೋರ್ ನೇಲ್ಸ್. ಆಗ ಕ್ಲೀನ್ ಇದ್ರೆ, ಸಮ್ ಹ್ಯಾವ್ ನೇಲ್ ಬೈಟಿಂಗ್ ಇಶ್ಯೂಸ್, ಅದೆಲ್ಲ ಇರುವಾಗ ಯು ವಾಂಟೆಡ್ ಟು ಲುಕ್ ನೈಸ್, ಅದಕ್ಕೆ ಇದೆಲ್ಲ ಮಾಡ್ಬೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಗೋ ಫಾರ್ ಅನ್ ಇಂಟರ್ವ್ಯೂ ಆರ್ ಇಫ್ ಯು ಗೋ ಫಾರ್ ಸೇ to any place for that matter, say a mall, you're looking at clothes, adella noduvaga janru ನೋಡ್ತಾರೆ. So they'll think, wow, you maintain ಮಾಡ್ಲಿಕ್ಕೆ and to look presentable. ನಿಮಗೆ ಒಳ್ಳೇದದು. ಅಂದರೆ if you feel stressed out, ಯಾವಾಗಲೂ ಪ್ಯಾಂಪರ್ ಮಾಡ್ಬೋದು to yourself, like say you're doing a spa, a hair spa or a manicure, a pedicure. ಇದು nails ಹೀಗೆ ಚಂದ ಇದ್ರೆ ಮನಸ್ಸು ಬರ್ತದೆ, you can do some work, you feeling fresh ಅಲ್ಲ, ಅದು ಹಾಗೆ. ಕರೆಕ್ಟ್. ಓಕೆ, ಈ ಒಂದು ನೇಲ್ಸ್ ನೀವು ಹೇಳ್ದ ಹಾಗೆ ಎಲ್ಲ ವಿಷಯದಲ್ಲೂ ನಾವು ಕೈಯನ್ನ ಯೂಸ್ ಮಾಡುವಾಗ್ಲೆಲ್ಲ ಏನೋ ಒಂಥರ ಮನ್ಸು ಬೇಜಾರಲ್ಲಿದ್ರು ಕೂಡ ನೇಲ್ಸ್ ಕಡೆ ಹೋದ ತಕ್ಷಣ ಇದಾಗಿರ್ತಾರೆ ಅಂಡ್ ಅಟ್ರಾಕ್ಟಿವ್ ಆಗಿ ಕಾಣಿಸೋದು. ಬೇರೆ ಯಾರಾದ್ರೂ ಚೆನ್ನಾಗಿರೋ ಒಂದು ನೇಲ್ ಪಾಲಿಶ್ ಹಾಕಿದ್ರೆ ಆ ಕಲರ್ ನೋಡಿ ನಾವು ತಗೊಳ್ತೀವಿ, ಎಷ್ಟು ಸರಿ ಹೀಗೆ ಕೂಡ ಆಗುತ್ತೆ. ಅಂಡ್ ಈ ಒಂದು ಸೌಂದರ್ಯನ ಬ್ಯೂಟಿನ ಹೆಚ್ಚಿಸೋದಕ್ಕೆ ಈ ಉಗುರಿಗೆ ಏನೇನೆಲ್ಲ ಮಾಡಬಹುದು? ಯು ಕ್ಯಾನ್ ಡೂ ನೇಲ್ ಆರ್ಟ್. ನೇಲ್ ಆರ್ಟ್ ಮಾಡುವಾಗ ನೇಲ್ಸ್ ಇರಲೇಬೇಕಂತಿಲ್ಲ. ಸೊ ದಟ್ಸ್ ದ ಕಾನ್ಸೆಪ್ಟ್ ನಾನೀಗ ಮ್ಯಾಂಗ್ಳೂರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಓಕೆ, ಯು ಕ್ಯಾನ್ ಗೆಟ್ ನೇಲ್ ಎಕ್ಸ್ಟೆನ್ಷನ್ಸ್. ನೇಲ್ ಎಕ್ಸ್ಟೆನ್ಷನ್ಸ್ ಏನಂದರೆ ಅಕ್ರಿಲಿಕ್ ಅಂತ ಒಂದು
there's a product called acrylics, which is powder and liquid. They're monomers and polymers which come together. ಅದು ಬ್ರಷ್ ಅಲ್ಲೇ ಮಾಡೋದು, ಎಕ್ಸ್ಟೆಂಡ್ ಮಾಡೋದು. ನಿಮಗೆ ನೇಲ್ಸ್ ಇಲ್ಲದಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯು ಕ್ಯಾನ್ ಆಲ್ವೇಸ್ ಗೆಟ್ ದೀಸ್ ನೇಲ್ ಎಕ್ಸ್ಟೆನ್ಷನ್ಸ್ ವಿಚ್ ಎಕ್ಸ್ಟೆಂಡ್ ಯೋರ್ ನೇಲ್ಸ್ ಇದ್ದಾಗೆ ಕಾಣ್ತದೆ, ನೇಲ್ಸ್ ಇಲ್ಲದಿದ್ರು. ಮತ್ತೆ ಯು ಕ್ಯಾನ್ ಡೂ ಎನಿ ಸಾರ್ಟ್ ಆಫ್ ವರ್ಕ್, ಏನು ಬೇಕಾದರೆ ಮಾಡ್ಬೋದು. ದ ಕಿಚನ್ ವರ್ಕ್, ನೀರಲ್ಲಿ ಇಫ್ ಯು ವಾಂಟ್ ಟು ವಾಶ್ ಯೋರ್ ಯುಟೆನ್ಸಿಲ್ಸ್ ಯು ಕ್ಯಾನ್ ಡೂ ದ್ಯಾಟ್. ಪಾತ್ರೆ ತೊಳೆಯೋದು ಅದೆಲ್ಲ ನೋ ಪ್ರಾಬ್ಲಮ್ ಅಟ್ ಆಲ್. ಡೈಲಿ ರೂಟೀನ್ ಏನು ನಾರ್ಮಲಿ ವರ್ಕ್ ಮಾಡ್ತೀರಿ ಅದು ಮಾಡ್ಬೋದು. ಲೆಂತ್ ನಿಮಗೆ ಬೇಕಾದದ್ದು ಡಿಸೈಡ್ ಮಾಡ್ಬೋದು. ಸೊ ನೇಲ್ ಆರ್ಟ್ ಕ್ಯಾನ್ ಬಿ ಡನ್ ಆನ್ ದ್ಯಾಟ್. ನಾವು ನಿಮ್ಮ ಒರಿಜಿನಲ್ ನೇಲ್ಸ್ ಮೇಲೆ ನೇಲ್ ಆರ್ಟ್ ಮಾಡಿದರೆ ಅದು ಪಾಲಿಶಲ್ಲಿ ಮಾಡೋದು ಆರ್ ಪೇಂಟಲ್ಲಿ ಮಾಡೋದು. ಸೊ ಅದು ಚಿಪ್ ಆಗುವ ಚಾನ್ಸ್ ಇದೆ. ಆದರೆ ಈ ನೇಲ್ ಎಕ್ಸ್ಟೆನ್ಷನ್ಸ್ ಮಾಡಿದರೆ ಚಿಪ್ ಆಗೋದಿಲ್ಲ. ಸೊ ಅದು ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ಚಿಪ್ ಆಗೋದು. ಪುನಃ ನೇಲ್ ಪಾಲಿಶ್ ದಿನಾಲು ಚೇಂಜ್ ಮಾಡ್ತಾ ಇರಬೇಕು. ದೆನ್ ಚಿಪ್ಡ್ ನೇಲ್ಸ್ ಚಂದ ಕಾಣೋದಿಲ್ಲ. ನೇಲ್ ಪಾಲಿಶ್ ಎಲ್ಲ ಹೋದ್ರೆ ಆಚೆ ಈಚೆ ಆದರೆ ಸೊ ಇಟ್ ವಿಲ್ ಲುಕ್ ನೈಸ್ even when on your daily basis. You don't have to really do anything to your nails. Once you're done with the nails, it's done. So if for a long time you'll be okay with it. Puna matte bandre aaytu hage. So that's how it works. Okay, ಇನ್ನು ಈ ನೇಲ್ ಎಕ್ಸ್ಟೆನ್ಷನ್ ಬಗ್ಗೆ ಹೇಳಿದ್ರಿ. ನೇಲ್ ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ ಹೇಗೆ ಆ ಒಂದು process ಯಾವ ರೀತಿ ಇದೆ? It takes say 2 hours. 2 hours ಒಂದು ಸ್ಪೇರ್ ಮಾಡಿದ್ರೆ or 1.5 hours depends on ಏನು ನೀವು ಮಾಡಿಸ್ತೀರಿ. ಸೊ ದೇರ್ ಆರ್ ಡಿಫ್ರೆಂಟ್ ವೇಸ್ ಆಲ್ಸೋ ಆಫ್ ಡೂಯಿಂಗ್ ಇಟ್. ತುಂಬಾ ಚಿಕ್ಕ ಇದ್ರೆ ನೇಲ್ ಬೆಡ್ ಅನ್ನು ಎಕ್ಸ್ಟೆಂಡ್ ಮಾಡಿ ಹಾಗೆಲ್ಲ ಮಾಡ್ತೇವೆ. ಸೊ ಆ ನೇಲ್ ಎಕ್ಸ್ಟೆನ್ಷನ್ಸ್ ಅದು ಮಾಡುವಾಗ ನೇಲ್ ಎಕ್ಸ್ಟೆನ್ಷನ್ಸ್ ಆಗ್ತದೆ. ನೇಲ್ ಎಕ್ಸ್ಟೆಂಡ್ ಆದ್ಮೇಲೆ ಅದರ ಮೇಲೆ ಬೇಕಾದದ್ದು ಆರ್ಟ್ ಅಥವಾ ಜಸ್ಟ್ ಪಾಲಿಶ್ ಆಗ್ಬೋದು. ಅಂಡ್ ಯು ಡೋಂಟ್ ವಾಂಟ್ ಆರ್ಟ್, ಯು ಡೋಂಟ್ ಹ್ಯಾವ್ ಟು ಗೆಟ್ ಆರ್ಟ್ ಡನ್. ಮೇ ಬಿ ಆನ್ 2-3 ನೇಲ್ಸ್ ಆರ್ಟ್ ಮಾಡ್ಬೋದು. ಅದು ಈಗ ಸ್ಟೈಲ್ ಇದೆ. ಅಂದರೆ ಇಷ್ಟೇ ಈ 2 ಬೆರಳಿಗೆ ಮಾತ್ರ ನೇಲ್ ಆರ್ಟ್ ಮಾಡಿಸೋದು, ಬೇರೆಲ್ಲ ಪ್ಲೇನ್ ಇಡ್ಬೋದು. ಹಾಗೆ ಏನು ಬೇಕಾದರೆ ನಿಮಗೆ ಮಾಡ್ಬೋದು. ಡಿಪೆಂಡಿಂಗ್ ಆನ್ ದ್ಯಾಟ್ ಟೈಮ್ ಕನ್ಸ್ಯೂಮ್ ಆಗೋದು ಅದೆಲ್ಲ ಅಂದರೆ 2.5 hours ಹಾಗೆ ಎಕ್ಸ್ಟೆಂಡ್ ಆಗ್ತದೆ. ಸೊ ದ್ಯಾಟ್ಸ್ ಹೌ ದ ಟೈಮ್ ಡಿಪೆಂಡ್ಸ್ ಆನ್ ವಾಟ್ ಎವರ್ ಯು ಗೆಟ್. ಆ್ಯಂಡ್ ಎಕ್ಸ್ಟೆನ್ಷನ್ಸ್ ಆರ್ ಮೋಸ್ಟ್ಲಿ ಡನ್ ವಿತ್ acrylic and that product only is used to do acrylics. ಈ ಒಂದು ನೇಲ್ ಎಕ್ಸ್ಟೆನ್ಷನ್ ಮಾಡಿದ್ಮೇಲೆ ಯಾವ ಕೆಲಸ ಬೇಕಾದ್ರೂ ಮಾಡಬಹುದು ಅಂತೆಲ್ಲ ಹೇಳ್ತಾ ಇದ್ರಿ. ನೇಲ್ ಕಟ್ ಆಗೋದು ಆ ತರದ್ ಏನಾದ್ರೂ ಆಗುತ್ತಾ? ಕಟ್ ಆಗೋದಂದ್ರೆ ರೀಸನ್ಸ್, ಯಾಕಂದ್ರೆ ಕೆಮಿಕಲ್ಸ್ ಎಲ್ಲ ಹಾಕಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿರೋದ್ರಿಂದ ಯಾವ ರೀತಿ ಕೇರ್ ತಗೋಬೇಕಾಗುತ್ತೆ? ಹೌದು. ಸಿ ನಾವು ಇಫ್ ಯು ಗೆಟಿಂಗ್ ದೀಸ್ ನೇಲ್ ಎಕ್ಸ್ಟೆನ್ಷನ್ಸ್ ಡನ್, ನೇಲ್ ಎಕ್ಸ್ಟೆನ್ಷನ್ಸ್ ನೀವು ಕೆಲಸ ಮಾಡುವಾಗ ಕಟ್ ಆಗೋದಿಲ್ಲ. ಆದರೆ ಸ್ವಲ್ಪ ಕೇರ್ ತಗೊಳ್ಬೇಕು. ಬಿಕಾಸ್ ಆಬ್ವಿಯಸ್ಲಿ ಏನಾದರೂ ಹೇರಿಗೆ ಸಹ ಆರ್ಟಿಫಿಷಿಯಲ್ ಮಾಡಿದ್ರೆ ಅದಕ್ಕೆ ಕೇರ್ ತಗೊಳ್ಬೇಕು. ಸೊ ಈವನ್ ವಿತ್ ನೇಲ್ಸ್ ಯು ವಿಲ್ ಹ್ಯಾವ್ ಟು ಟೇಕ್ ಕೇರ್. ನಾಟ್ ರಿಯಲಿ ಹಾಗೆ ಏನು ಓ ಮೈ ಗಾಡ್ ಇಷ್ಟು ಕೇರ್ ತಗೊಳ್ಬೇಕು ಹಾಗೇನಿಲ್ಲ. ನಾರ್ಮಲಿ ವರ್ಕ್ ಮಾಡ್ಬೋದು. ಓಕೆ, ವೆನ್ ಯು ಓಪನ್ ಕಂಟೈನರ್ಸ್ ಸ್ವಲ್ಪ ಕೇರ್ಫುಲ್ ಆಗಿ, ವೆನ್ ಯು ಕ್ಲೋಸ್ ದ ವಿಂಡೋಸ್ ಸ್ವಲ್ಪ ಕೇರ್ಫುಲ್ ಆಗಿ. ಅಂದರೆ ಎಲ್ದಾಗಾದ್ರೂ ನೋವು ಆಗ್ತದೆ. ಅದು ನಿಮ್ಮ ನೇಲ್ಸಿಗೆ ಸಹ ಆಗ್ತದೆ. ಅಂದರೆ ಕಟ್ ಆಗೋದಿಲ್ಲ ಮಾತ್ರ, ಅದಕ್ಕೆ ನೋವು ಜಾಸ್ತಿ ಆಗ್ತದೆ. ನಿಮ್ಮ ಒರಿಜಿನಲ್ ನೇಲ್ಸ್ ಕಟ್ ಆದರೆ ಅಲ್ಲೇ ಕಟ್ ಆಗ್ತದಲ್ಲ, ಇದು ಕಟ್ ಆಗೋದಿಲ್ಲ, ಎಳ್ದಾಗ ಆಗ್ತದೆ. ಸೊ ಅದು ಎಳ್ದಾಗ ನೋವು ಆಗ್ತದೆ. ಅಷ್ಟೇ ಸ್ವಲ್ಪ ಕೇರ್ ತಗೊಂಡ್ರೆ ಆಗ್ತದೆ ಅದು. ಓಕೆ. ಅಂಡ್ ನಾವು 2 ಕೈಗೆ ಮಾಡಿಸ್ತೀವಿ. ಫಾರ್ ಎಕ್ಸಾಂಪಲ್ ಲೆಫ್ಟ್ ಹ್ಯಾಂಡ್ ಆಸ್ ವೆಲ್ ಆಸ್ ರೈಟ್ ಹ್ಯಾಂಡ್. ಆ ಥರ ಮಾಡೋದ್ರಿಂದ ಈಗ ಊಟ ಮಾಡುವಾಗ ಎಲ್ಲಾದ್ರೂ ಅಗೇನ್ ಇದಾಗ್ತದಂತ ಅಂದ್ರೆ ಆಕ್ಚುಲಿ ಅದು ಆರ್ಟಿಫಿಷಿಯಲ್ ಆಗಿರೋದ್ರಿಂದ ಏನಾದ್ರೂ ಅಪಾಯ ಇದೆಯಾ? ಆ ಥರದ್ದು ಏನಾದ್ರೂ ಸೈಡ್ ಎಫೆಕ್ಟ್ಸ್ ಹಾಗೆ? ನೋ. ಸಿ ಇಫ್ ಯು ಹ್ಯಾವ್ ಅ ಬ್ರಷ್ ವೇರ್ ಯು ಕ್ಯಾನ್ ಕ್ಯಾರಿ ಇಟ್ ಆರ್ ಯು ಕ್ಯಾನ್ ಕಮ್ ಬ್ಯಾಕ್ ಹೋಮ್ ಅಂಡ್ ಹ್ಯಾವ್ ದಿಸ್ ಬ್ರಷ್. ಯಾವುದು ಬ್ರಷ್ ಆಗ್ಬೋದು. ಒಂದು ಸ್ವಲ್ಪ ಬ್ರಷ್ ಮಾಡಿದ್ರೆ ಕೆಳಗಿಂದ ಎಲ್ಲ ಕ್ಲೀನ್ ಆಗ್ತದೆ. ಅಂದ್ರೆ ಡರ್ಟಿ ಇರುವುದಿಲ್ಲ. ಡರ್ಟ್ ಇದು ಪ್ರಾಬ್ಲಮ್ ಇಲ್ಲ. ತಿಂದ ಮೇಲೆ ತಿನ್ಬೋದು, ತಿಂದ ಮೇಲೆ ಚಂದ ಮಾಡಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಹಾಗೆ ಎಷ್ಟು ಮಾಡಿ ಕೇರ್ ತಗೊಂಡ್ರೆ ಖಂಡಿತ ಯಾರು ಬೇಕಾದ್ರೂ ಮಾಡಬಹುದು. ಅಂಡ್ ಏಜ್ ಏನಾದ್ರೂ ಇದೆಯಾ? ಮಕ್ಕಳು ಕೂಡ ಮಾಡಿಸ್ಕೋಬಹುದಾ? ಮಕ್ಕಳಿಗೆ ಐ ಡೋಂಟ್ ರೆಕಮೆಂಡ್ ಬಿಕಾಸ್ ಇಟ್ಸ್ ಟೆಂಡರ್. ಮೇ ಬಿ 16-17 ಆ ಏಜಲ್ಲಿ ಟೀನೇಜರ್ಸ್ ಮಾಡ್ಬೋದು. ಸೇ ಫ್ರಮ್ ಏಜ್ ಆಫ್ 16 ಇಟ್ಸ್ ಬೆಟರ್. ಯಾಕಂದ್ರೆ ಸ್ವಲ್ಪ ಟೆಂಡರ್ ಆಗಿರ್ತದೆ ವೆನ್ ದೇ ಆರ್ ಯಂಗರ್. ಸೊ ಯು ಡೋಂಟ್ ವಾಂಟ್ ಟು ಅದು ಹಾಳಾಗಬಾರ್ದಲ್ಲ. ಗ್ರೋತ್ ಆಗುವಾಗ it's not good to do these kinds of things. So maybe when they're 16 they can do it. 16 ಆಗುವಾಗ you can start doing it. And it's not like ನೀವು ಅದು ಬ್ರೇಕ್ ತಗೊಳ್ಬೇಕು, ಅದಕ್ಕೆ ಸ್ವಲ್ಪ ಬ್ರೀದ್ ಮಾಡಬೇಕು. ಬ್ರೀದ್ ಮಾಡಲಿಕ್ಕಿಲ್ಲ. ಬಿಕಾಸ್ nails are actually thickened skin.
ಸ್ಕಿನ್ ಅದು ಆರ್ಟಿಫಿಷಿಯಲ್, ಅದು ನಿಮ್ಮದು ಗ್ರೋ ಆಗ್ತಾ ಇರ್ತದೆ. ಸೊ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಿರಲ್ಲ ಇದು, ಅದು ಗ್ರೋ ಆಗುವಾಗ ಗ್ರೋ ಆಗ್ತಾ ಇರ್ತದೆ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್. ನಿಮಗೆ ಒರಿಜಿನಲ್ ನೇಲ್ಸ್ ನಿಮ್ಮದೇ ಅಲ್ಲೇ ಇರ್ತದೆ. ಹಾಗೆ ಅದು ಗ್ರೋ ಆಗುವಾಗ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಒರಿಜಿನಲ್ ನೇಲ್ಸ್ ಹಾಳಾಗ್ತದೆ ಹಾಗೇನಿಲ್ಲ. ಅದು ನಿಮ್ಮದು ಗ್ರೋತ್ ಆಗ್ತಾ ಇರ್ತದೆ, ಹಾಗೆ ಇರ್ತದೆ ಅದು. ಈ ನೈಲ್ ಎಕ್ಸ್ಟೆನ್ಷನ್, ನೈಲ್ ಆರ್ಟ್ ಏನಾದರೂ ಮಾಡಿದವರು ಕಂಟಿನ್ಯೂ ಆಗಿ ಮೆನಿಕ್ಯೂರ್ ಕೂಡ ಮಾಡಿಸ್ತಾ ಇರಬೇಕಾ, ಹೇಗೆ? ಮ್ಯಾನಿಕ್ಯೂರ್ ಇಸ್ ಅ ಮಸ್ಟ್ ಫಾರ್ ಎವ್ರಿಬಡಿ. ಮ್ಯಾನಿಕ್ಯೂರ್, ಪೆಡಿಕ್ಯೂರ್ಸ್ ಅದೆಲ್ಲ ಮಾಡಬೇಕು. ಯಾಕಂದರೆ ಅದು ಕ್ಲೀನ್ಸ್ ಆಗ್ತದೆ ನಿಮ್ಮ ನೇಲ್ಸ್, ಮತ್ತು ನಿಮಗೆ ಫ್ರೆಶ್ ಸಹ ಫೀಲ್ ಆಗ್ತದೆ. ನಿಮಗೆ ಪ್ಯಾಂಪರ್ ಮಾಡಿದರೆ ಮತ್ತು ಯುನೋ ಲೈಕ್ ಯು ಡೂ ಫೇಶಿಯಲ್ಸ್, ಯು ಪ್ಯಾಂಪರ್ ಯುವರ್ ಸೆಲ್ಫ್, ಯು ಫೀಲ್ ಗುಡ್, ಯು ಡೋಂಟ್ ಫೀಲ್, ಯು ನೋ ಯು ಆರ್ ಡೂಯಿಂಗ್ ಸಮಥಿಂಗ್ ಫಾರ್ ಯುವರ್ ಸೆಲ್ಫ್. It's always good to do something for yourself. You do other work, but then you should have time for yourself. Life is all about that. You do everything for everybody, but then you need time for yourself. So ಹಾಗೆ. ಅಂಡ್ ಒಂದು ದೇಹದಲ್ಲಿ ಎಲ್ಲ ಪಾರ್ಟ್ಗಳಿಗೂ ಕೂಡ ಅದರದೇ ಆದಂತ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಸೇಮ್ ಟೈಮ್ ಬ್ಯೂಟಿ ವಿಷಯದಲ್ಲೂ ಕೂಡ ನಾವು ಅದೇ ತರ ಕೇರ್ ತಗೋಬಹುದು ಅಂತ. ಅಂಡ್ ಇದು ಬೇಸಿಕಲಿ ಒಂದು ಮದುವೆಗೆ ರೆಡಿ ಆಗ್ತಾ ಇರೋರು ಮಾಡ್ತಾರೆ ಅಂದ್ರೆ ಯಾವ ತರದ, ಯಾರೆಲ್ಲ ಮಾಡಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ಮ್ಯಾಂಗ್ಳೂರಲ್ಲಿ, ಹೇಗಿದೆ ಇದು? Mangalore mostly there are different kinds of people. Some do it only during the weddings, or they want to go to a party. Say clubs alli hoguvaga you get neon nail polishes, so adannu ondu show off ಮಾಡಬಹುದು ಅಲ್ಲಿ. Dark alli glow ಆಗೋದು nail polish ಆ ತರ ಇದೆ. So they do that. ವೆಡ್ಡಿಂಗ್ಸ್ ಅಲ್ಲಿ ವೆಡ್ಡಿಂಗ್ ಗೆ ಮಾಡ್ತಾರೆ. ಸೇ ವೆಡ್ಡಿಂಗ್ ಆರ್ಟ್ ಸ್ವಲ್ಪ ಟ್ರೆಡಿಷನಲ್ ಆಗಿ ಆರ್ಟ್ ಮಾಡಿಸ್ತಾರೆ. ನೇಲ್ ಎಕ್ಸ್ಟೆನ್ಷನ್ಸ್ ಮಾಡಬೇಕು, ಅದರ ಮೇಲೆ ಈ ಆರ್ಟ್ ಮಾಡ್ತಾರೆ. ದೆನ್ ಸೇ ಫಾರ್ ರೆಗ್ಯುಲರ್ ಬೇಸಿಸ್, ಈಗ ದೇ ಗೋ ಟು ಆಫೀಸಸ್, ಯು ವರ್ಕ್ ಆನ್ ಅ ಡೈಲಿ ಬೇಸಿಸ್, ಅವರೆಲ್ಲ ಮಾಡಿಸ್ತಾರೆ. ಸೊ ಬೆಳಿಗ್ಗೆ ಎದ್ದು ನೇಲ್ ಪಾಲಿಶ್, you need to put nail polish and all. You don't have that hassle in the morning. Just get up and your nails are all good and just go to work. But every 20 days they come get fills done and stuff like that. Okay.